ಫರಂಗಿಪೇಟೆಯ ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ಸುಸಜ್ಜಿತವಾದ ತಾತ್ಕಾಲಿಕ ಮೀನು ಮಾರುಕಟ್ಟೆಯನ್ನ ಬಂಟ್ವಾಳ ಗ್ರಾಮಾಂತರ ಠಾಣಾ ಎಸ್ಐ ಪ್ರಸನ್ನ ಅವರು ನಿನ್ನೆ ಸಂಜೆ ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಐ ಪ್ರಸನ್ನ ಅವರು, ಈ ಮಾರುಕಟ್ಟೆಯು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿಯೇ ಕಾರ್ಯಾಚರಿಸುತ್ತಿರುವುದರಿಂದ ಯಾವುದೇ ತೊಂದರೆಯಾಗದಂತೆ ವಹಿವಾಟು ನಡೆಸಬೇಕು. ಹೆದ್ದಾರಿಯ ಕೊಂಚ ದೂರದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಹೆದ್ದಾರಿಯಲ್ಲಿಯೇ ವಾಹನವನ್ನ ನಿಲ್ಲಿಸಲು ವ್ಯಾಪಾರಸ್ಥರು ಅನುವು ಮಾಡಿಕೊಡಬಾರದು. ಇದರಿಂದ ಅಪಘಾತ ಹಾಗೂ ಸಂಚಾರಕ್ಕೆ ತೊಡಕು ಉಂಟಾಗುವ ಸಾಧ್ಯತೆ ಇದೆ. ಇರುವ ದಿನಗಳಷ್ಟು ಈ ಪರಿಸರದಲ್ಲಿ ಸ್ವಚ್ಛತೆಯಿಂದ ವ್ಯಾಪಾರವನ್ನ ನಡೆಸಿ ಎಂದು ಶುಭ ಹಾರೈಸಿದರು. ಸುಮಾರು ಜನಕ್ಕೆ ಉದ್ಯೋಗ ಇರುತ್ತೆ. ಅವರು ಬೇರೆ ಯಾವುದೋ ಕಳ್ಳತನ ಆಗಲಿ ಮತ್ತೊಬ್ಬರು ತಲೆ ಹೊಡೆದು ದುಡ್ಡು ಮಾಡೋದಾಗಲಿ ಅದನ್ನೆಲ್ಲ ಮಾಡಿದ್ರೆ ಉದ್ಯೋಗ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಕೆಲಸ ಇದ್ದಾಗ ಆಗದೆ ಆಮೇಲೆ ವ್ಯವಸ್ಥಿತವಾಗಿ ಒಂದು ಕಡೆ ಇದ್ದಿದ್ದು ಊರು ತುಂಬ ಚೆದರಿ ಹೋದ್ರಿಂದ ನಮಗೂ ಕಷ್ಟ ಆಗುತ್ತೆ. ಆಮೇಲೆ ಅವರು ಬೇರೆ ಬೇರೆ ಕೃತ್ಯಗಳೆಲ್ಲ ಭಾಗಿಯಾಗ್ತಾರೆ. ಆವಾಗ ಮೊದಲ 4-5 ತಿಂಗಳ ಹಿಂದೆಯಿಂದನೂ ರೈಲ್ವೆ ಇಲಾಖೆಯವರು ಕೇಳ್ತಾ ಇದ್ರು. ಆದರೆ ನಮ್ಮ ಆಗಿನ SP ಸಾಹೇಬರಾಗಿರ್ತಕ್ಕಂಥ ಶ್ರೀ ರವಿಕಾಂತೇಗೌಡರು ಅವರಿಗೆ ಕನ್ವೆ ಮಾಡಿ, ಇಲ್ಲ ಮೀನು ಮಾರ್ಕೆಟು ಬೀಳ್ಸೋದು ಬೇಡ, ಅವರಾಗೆ ತೆರವು ಮಾಡ್ತಾರೆ, ಒಂದು ಜಾಗನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಮರ್ ಫಾರೂಕ್ ಮಾತನಾಡಿ, ಫರಂಗಿಪೇಟೆ ಮಾರುಕಟ್ಟೆ ಜಿಲ್ಲೆಯಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಮಂಗಳೂರಿನ ಬಂದರ್ ಪ್ರದೇಶ ಬಿಟ್ಟರೆ ಎರಡನೆಯದಾಗಿ ಫರಂಗಿಪೇಟೆಯಲ್ಲಿ ತಾಜಾ ಮೀನುಗಳು ಸಿಗುತ್ತದೆ. ಪಾರಂಪರಾಗತವಾಗಿ ಬಂದಿರುವ ಈ ಮಾರುಕಟ್ಟೆ ಉಳಿಸುವ ಕೆಲಸವಾಗಬೇಕಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಶಾಶ್ವತ ಮಾರುಕಟ್ಟೆ ನಿರ್ಮಾಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಒತ್ತಾಯ ಮಾಡಲಾಗುವುದು ಎಂದರು. ಎಲ್ಲವನ್ನು ಛಿದ್ರ ಆಗ್ತಕ್ಕಂಥ ಮೀನು ಮಾರುಕಟ್ಟೆಗೆ ತೆರವಿಗೆ ಬಂದಂತ ರೈಲ್ವೆ ಇಲಾಖೆಯವರು ತೆರವುಗೊಳಿಸಲಿಕ್ಕೆ ಬಂದಂತ ಸಂದರ್ಭದಲ್ಲಿ 2 ವರ್ಷಗಳ ಹಿಂದೆ ಒಂದು ಸಲ ಬಂದು ಈ ಮೀನು ಮಾರುಕಟ್ಟೆಯನ್ನು ತೆರವುಗೊಳಿಸಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನು ಕೊಟ್ಟು ಹೋಗಿದ್ರು. ಆವತ್ತು ಕೂಡ ಅವರಿಗೆ ಹಿಂದೆ ಕಲಿಸ್ತಕ್ಕಂಥ ಕೆಲಸವನ್ನು ಮೀನು ಮಾರುಕಟ್ಟೆ ಅವರೊಟ್ಟಿಗೆ ಸೇರಿಕೊಂಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿಕೊಂಡು ಅವರಿಂದ ಅದನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನು ಆಯಿತು. ಅದರ ಹಿಂದೆ ಕಳೆದ ಬಾರಿ ಅವರು ಖಂಡಿತವಾಗಿ ಈಗಾಗಲೇ ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರ ಪೊಲೀಸ್ ಇಲಾಖೆ ಅವರಿಗೆ ಕೇಂದ್ರಕ್ಕೆ ರೈಲ್ವೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯನ್ನು ಇಟ್ಟುಕೊಂಡು ಅವರಿಗೆ ಬದಲಿ ವ್ಯವಸ್ಥೆ ಮಾಡುವವರೆಗೂ ಕೂಡ ಅವರಿಗೆ ತೊಂದರೆ ಮಾಡಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮಗೆ ಸಂಪೂರ್ಣವಾಗಿ ಶಾಸಕರು ಸಚಿವರಾಗಿರ್ತಕ್ಕಂಥ UT ಖಾದರ್ ಅವರು ಸಹಕಾರವನ್ನು ನೀಡಿದರು. ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮ್ಲಾನ್ ಮಾರಿಪಳ್ಳ ಮಾತನಾಡಿ, ಸುಮಾರು 15,000 ಜನಸಂಖ್ಯೆಯನ್ನ ಹೊಂದಿರುವ ಈ ಪ್ರದೇಶಕ್ಕೆ ಶಾಶ್ವತ ಮೀನು ಮಾರುಕಟ್ಟೆ ಅಗತ್ಯವಾಗಿ ಬೇಕಾಗಿದೆ. ಈ ಬಗ್ಗೆ ಗ್ರಾಮಸಭೆಯಲ್ಲಿ ನಿರ್ಣಯ ಮಾಡಿ ಸೂಕ್ತವಾದ ಸರ್ಕಾರಿ ಜಾಗದಲ್ಲಿ ಸುಸಜ್ಜಿತ ಮಾರುಕಟ್ಟೆಯನ್ನ ನಿರ್ಮಿಸಲಾಗುವುದು ಎಂದು ಹೇಳಿದರು. 70 ವರ್ಷದಲ್ಲಿ ಒಂದೇ ಕುಟುಂಬದ ಪಾರಂಪರ್ಯ ಈ ಮೀನು ಮಾರಾಟದಲ್ಲಿ ದುಡ್ತಾ ಇದ್ದಾರೆ. ಅವರ ಮಕ್ಕಳು, ಅವರ ಅಜ್ಜರು, ಅವರೆಲ್ಲರೂ ಸೇರಿ ಅವರ ತಂದೆ ಅವರು ಒಂದೇ ಫ್ಯಾಮಿಲಿ ಅವರು 70 ವರ್ಷದಲ್ಲಿ ಮೀನು ಮಾರಾಟ ಮಾಡ್ತಾ ಇರುವಂತಹ ಫರಂಗಿಪೇಟೆ ಈ ಮಾರಾಟ ಇದು ನಮಗೆ ಫರಂಗಿಪೇಟೆಗೆ 15,000 ಜನ ನಾವಿದ್ದೇವೆ. ನಮಗೆ ಕೂಡ ಅನುಕೂಲ ಆಗ್ತದೆ. ನಮ್ಮ ಗ್ರಾಮಕ್ಕೆ ಕೂಡ ಒಂದು ಹೆಸರಿರ್ತದೆ. ನಾವೇ ಎಲ್ಲಿಯಾದ್ರೂ ಸಕಲೇಶ್ಪುರ, ಬೆಂಗಳೂರು, ಹಾಸನ ಕಡೆಗೆ ಹೋದರೆ ನಿಮ್ಮ ಫರಂಗಿಪೇಟೆಯಲ್ಲಿ ಒಂದು ಮೀನು ಮಾರುಕಟ್ಟೆ ಒಂದು ಒಳ್ಳೆದುಂಟು, ಒಂದು ಸ್ವಚ್ಛತೆ ಮೀನು ಮಾರುಕಟ್ಟೆ ಅಂತ ಕೂಡ ನಮಗೆ ಹೇಳುವಾಗ ನಮಗೆ ಹೆಮ್ಮೆ ಆಗ್ತದೆ. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಲಿಡಿಯೋ ಪಿಂಟೋ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಆಸಿಫ್ ಇಕ್ಬಾಲ್, CM ಮುಕ್ತಾಫಾ, ಬುಕಾರಿ, ಉಮರ್ ಅಬ್ಬಾ, ಮಜೀದ್, ರಫೀಕ್ ಪೆರಿಮಾರ್, ಜಾಹೀರ್ ಅಬ್ಬಾಸ್, ಆದಂ, ಸುಲೈಮಾನ್, ಇಕ್ಬಾಲ್ ಸುಜೀರ್, ಕತೀಬ್ ಉಸ್ಮಾನ್, ದಾರಿಮಿ, ರಿಯಾಜ್ ಕುಂಪನ ಮಜಲು, ಹನೀಫ್ ಹಾಜರಿದ್ದರು. ಸಂದೀಪ್ ಸಾಲಿಯಾನ್, V4 News 24/7 ಬಂಟ್ವಾಳ.